ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಸಣ್ಣ ವ್ಲಾಗ್. ಇವತ್ತು ನಾನು ನನ್ನ ಮನೆಯಲ್ಲಿ ನಾನೇ ನೆಟ್ಟು ಬೆಳೆಸಿದ ಸುವರ್ಣಗಡ್ಡೆಯನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಇದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿರಲಿಲ್ಲ. ಅದನ್ನು ಅಗ್ದು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಕಳೆದ ಸಲ ನಾನು ಹಾರ್ವೆಸ್ಟ್ ಮಾಡಿದಾಗ ಇಷ್ಟು ದೊಡ್ಡದಾಗಿ ಅದು ಗಡ್ಡೆ ಬೆಳೆದೇ ಇರಲಿಲ್ಲ. ಅದಕ್ಕೆ ಈ ಸಲ ನೋಡಿದಾಗ ನನಗೆ ಅದನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದನ್ನು ನಾನು ನೆಟ್ಟಿರೋ ಜಾಗ ಹೂವಿನ ಗಿಡಗಳ ಮಧ್ಯದಲ್ಲಿ ಆಗಿತ್ತು. ಹಾಗಾಗಿ ಅದನ್ನು ಕತ್ತಿಯನ್ನು ಉಪಯೋಗಿಸ್ಕೊಂಡು ತೆಗಿತಾ ಇದ್ದೇನೆ. ಇಲ್ಲಾಂದರೆ ಪಕ್ಕದಲ್ಲಿ ಕೆಲವು ಮದ್ದಿನ ಗಿಡಗಳೆಲ್ಲ ನೆಟ್ಟಿದ್ದೇನೆ, ಅದೆಲ್ಲ ಹಾಳಾಗಿ ಹೋಗ್ತದೆ ಅಂತ. ನಾವೇ ನೆಟ್ಟು ಬೆಳೆಸಿದ ಗಿಡ ಫಲ ಕೊಟ್ಟಾಗ ಅದನ್ನು ಹಾರ್ವೆಸ್ಟ್ ಮಾಡೋದು ಒಂದು ಖುಷಿ ಅಲ್ವಾ? ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಸಿಕ್ಕರಂತೂ ತುಂಬ ಖುಷಿಯಾಗುತ್ತೆ. ನನಗಂತೂ ಇದನ್ನು ಹಾರ್ವೆಸ್ಟ್ ಮಾಡಿ ತುಂಬ ಖುಷಿಯಾಯಿತು. ಇವತ್ತಿನ ಒಂದು ಚಿಕ್ಕ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಹೊಸದಾಗಿ ನೋಡುವವರಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.